ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಕಾರವಾರದ ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಯೋಗ ದಿನಾಚರಣೆ. ಕಾರವಾರದ ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಯೋಗ ದಿನಾಚರಣೆ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸೇರಿದಂತೆ ಕೆಲವೆಡೆ 7ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ನಡೆಯಿತು. ಆಯುಷ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕಾರವಾರ ಅಂಕೋಲಾ ಶಾಸಕಿ ರೂಪಾಲಿ ನಾಯ್ಕ್, ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಸಿಇಒ ಎಂ ಪ್ರಿಯಾಂಗಾ ಭಾಗಿಯಾಗಿದ್ದರು. ಅಧಿಕಾರಿಗಳು, ವಿವಿಧ ಇಲಾಖೆಯ ಸೀಮಿತ ಸಿಬ್ಬಂದಿಯೊಂದಿಗೆ ಕಾರ್ಯಕ್ರಮ ನಡೆಯಿತು. ಆನ್ಲೈನ್ ಮೂಲಕವೂ ನೂರಾರು ಸಾರ್ವಜನಿಕರಿಂದ ಯೋಗ ದಿನ ಆಚರಿಸಲಾಯಿತು. ಈ ಒಂದು ಆರೋಗ್ಯ ಇಲಾಖೆಯ ಚಾವಣಿಯಲ್ಲಿ ನಡೀತಾ ಇರುವಂತಹ ಎಲ್ಲ ಅಧಿಕಾರಿ ವೃಂದದವರೇ ಹಾಗೂ ಎಲ್ಲ ಇಲಾಖೆಯ ಸಿಬ್ಬಂದಿ ಯೋಗ ದಿನಾಚರಣೆಯನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಕಾರಣ ಹೋದ ವರ್ಷ ಕೂಡ ನಮಗೆ ಮಾಡಲಿಕ್ಕಾಗಿಲ್ಲ. ಈ ಒಂದು ಕೊರೋನಾದ ಹಂತದಲ್ಲಿ ಬಹಳ ಕಷ್ಟಗಳ ನಡುವೆ ಬಹಳ ಒಂದು ದಿನಗಳನ್ನು ಜಾಸ್ತಿ ಮಾತಾಡೋದು ಇಂದ ನಾವು ಯೋಗ ಮಾಡೋದು ಇದರಲ್ಲಿ ನಾವು ಮುಂದೆ ಸಾಗಿಸೋಣ. ಈಗ ಈ ಒಂದು ಯೋಗ ಅನ್ನುವಂಥದ್ದು ಬರೀ ಫಿಸಿಕಲ್ ಆಕ್ಟಿವಿಟಿ ಆಗಿ ಅಂದರೆ ನಮ್ಮ ಒಂದು ಒಳಗೆ ತಿರುಗಿ ನೋಡುವಂತ ರೀತಿಯಲ್ಲಿ ಒಂದು ಪ್ರಯಾಣವನ್ನು ಶುರು ಮಾಡೋದಕ್ಕೆ ಇದು ಒಂದು ಮೊದಲ ಹೆಜ್ಜೆ ಅನ್ನುವಂಥದ್ದು ಪ್ರಾಮುಖ್ಯವಾದ ಒಂದು ವಿಚಾರ. ಇಡೀ ಪ್ರಪಂಚದಲ್ಲಿ ಯಾವ್ಯಾವುದೋ ರೀತಿಯಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್, ಎಕ್ಸರ್ಸೈಸಸ್ ಏನೇನೋ ಇತ್ತು. ಬಟ್ ಯೋಗದ ಯುನೀಕ್ನೆಸ್ ಏನಂತ ಹೇಳಿದ್ರೆ ಬಾಡಿ ಅಂಡ್ ಸೋಲ್ ಅನ್ನ ಒಂದಾಗಿ ಮಾಡಿಸುವಂಥದ್ದು, ಒಳಗೆ ತಿರುಗಿ ನೋಡಿಸುವಂತ ರೀತಿಯಲ್ಲಿ ನಮ್ಮನ್ನ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗುವಂತ ಶಕ್ತಿ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಮ್ಮ ಮೂಗಿನ ಹೊಳೆ ಮೂಲಕ ದೀರ್ಘವಾಗಿ ಶ್ವಾಸ ಒಳಗೆ ದೀರ್ಘ ಕಾರವಾರದಲ್ಲಿ ಉಚಿತ ಲಸಿಕಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ. ಕಾರವಾರದ ಜಿಲ್ಲಾ ರಂಗಮಂದಿರದಲ್ಲಿ ವಿಶ್ವದ ಅತಿದೊಡ್ಡ ಉಚಿತ ಲಸಿಕಾ ಅಭಿಯಾನ ಕಾರ್ಯಕ್ರಮವನ್ನು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್ ಉದ್ಘಾಟಿಸಿ ಚಾಲನೆ ನೀಡಿದರು. ಕೋವಿಡ್-19 ಸೋಂಕು ತಡೆಯಲು ನಮ್ಮ ದೇಶ ಮಹತ್ವದ ಸಾಧನೆಯನ್ನು ಮಾಡಿದೆ. ವಿಶ್ವಕ್ಕೆ ಲಸಿಕೆಯನ್ನು ಪರಿಚಯಿಸಿದ ಕೀರ್ತಿ ನಮ್ಮ ದೇಶಕ್ಕೆ ಸಲ್ಲುತ್ತದೆ. ಹೆಚ್ಚೆಚ್ಚು ಜನರು ಲಸಿಕೆಯನ್ನು ಪಡೆದುಕೊಳ್ಳಬೇಕು. ಲಸಿಕೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿದೆ. ಕೋವಿಡ್-19 ತೊಲಗಿಸಲು ಲಸಿಕೆ ಪಡೆದುಕೊಳ್ಳುವುದು ಮುಖ್ಯವಾಗಿದೆ ಎಂದರು. ಕಾರವಾರದಲ್ಲಿ 28 ಕೇಂದ್ರಗಳಲ್ಲಿ ಲಸಿಕೆ ಅಭಿಯಾನ ಆರಂಭವಾಗಿದೆ. ಸುಮಾರು 5,000ಕ್ಕೂ ಹೆಚ್ಚು ಜನರಿಗೆ ಇಂದು ಲಸಿಕೆಯನ್ನು ನೀಡಲು ಚಾಲನೆ ನೀಡಲಾಗಿದೆ. 18 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಲಸಿಕೆ ನೀಡಲಾಗುತ್ತಿದೆ. ಲಸಿಕೆ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದವರು ಈಗ ಮುಂಚೂಣಿಯಲ್ಲಿದ್ದು ಲಸಿಕೆ ಪಡೆದುಕೊಳ್ಳುತ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯ ಜನರು ಲಸಿಕೆಯನ್ನು ಪಡೆದುಕೊಳ್ಳುವ ಮೂಲಕ ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದರು. ಲಾಕ್ಡೌನ್ ತೆರವು ಆಗಿದೆ ಎಂದು ಅನಾವಶ್ಯಕವಾಗಿ ತಿರುಗಾಡಬಾರದು. ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಆರೋಗ್ಯಾಧಿಕಾರಿ, ಉಪವಿಭಾಗಾಧಿಕಾರಿ ಉಪಸ್ಥಿತರಿದ್ದರು. ಈ ರಂಗಮಂದಿರದಲ್ಲಿ ಏನೋ ಒಂದು ಪಬ್ಲಿಕ್ ಫಂಕ್ಷನಲ್ಲಿ ಮಾತನಾಡುವವರಿಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಅಷ್ಟು ಮಟ್ಟಿಗೆ ನಮ್ದು ಕೋವಿಡ್ ನಮ್ಗೆ ಏನು ದಿನನಿತ್ಯ ಇಲ್ಲಿತ್ತು ಎಲ್ಲನೂ ಕೂಡ ಚೇಂಜ್ ಮಾಡಿದ್ದಾರೆ. ಈಗ ಆನ್ ದ ಔಟ್ಸೈಡ್ ಲಸಿಕಾ ಕಾರ್ಯಕ್ರಮ ಹೋಗೋದು ಮುಂಚೆ
ಜಿಲ್ಲಾಡಳಿತ ಒಳ್ಳೆ ಕಾರ್ಯಕ್ರಮವನ್ನು ನೋಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿದೆ. ಆದರೆ ನಾವು ಸಾರ್ವಜನಿಕರು ಅದನ್ನ ಮೈಮರೆಬಾರದು ಅಂತ ಈ ಒಂದು ಕ್ಷಣದಲ್ಲಿ ಹೇಳ ನಮ್ಮ ಮೋದಿಯವರು ಮಾಡಿದಂತ ಈ ಒಂದು ಘನ ಕಾರ್ಯಕ್ಕೆ, ಯಾಕಂದ್ರೆ ಆ ಲಸಿಕೆ ಎಷ್ಟು ಬೇಗ ಬಂದು ಒಂದು ರೋಗಕ್ಕೆ ನಮಗೆ ಕೊಡ್ತಾ ಇದ್ದಾರಂದ್ರೆ ಇವತ್ತು ಲಸಿಕೆ 2 ಪಡೆದಿದ್ದವರಲ್ಲಿ 2 ಲಸಿಕೆಯಲ್ಲಿ ಯಾರು ಪಡೆದಿದ್ದಾರೆ ಇನ್ನೂ ತನಕ ಯಾರು ಮರಣ ಹೊಂದಿದ್ರು ಒಂದು ಸಂಖ್ಯೆಯೂ ಕೂಡ ಇಲ್ಲ. ಲಸಿಕೆಯನ್ನು ಪಡ್ಕೊಂಡವರು ಈ ಒಂದು ಕೋವಿಡ್ ನಲ್ಲಿ ಮರಣ ಹೊಂದಿದವರು ಯಾರು ಕೂಡ ಇಲ್ಲ. ಆದ್ರೆ ಆ ಪಾಸಿಟಿವ್ ಕೇಸ್ ಆಗಿದೆ, ಸ್ವಲ್ಪ ಜ್ವರ ಬರ್ತದೆ, ಅದು ಹಾಗೆ ಅದು ನಾವು ಔಷಧಿ ತಕ್ಕ ತಕ್ಷಣ ಹೋಗ್ಬಿಡ್ತದೆ ಹೊರತು ಅದು ಇನ್ನೂ ತನಕ ಏನು ಸೈಡ್ ಇಫೆಕ್ಟ್ ಆಗಿಲ್ಲ. ಜೊಯ್ಡಾದಲ್ಲಿ ಭೂಕುಸಿತ, ಹೆದ್ದಾರಿ ಬಂದ್. ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೊಯ್ಡಾದಲ್ಲಿ ಮಳೆಯ ಅಬ್ಬರಕ್ಕೆ ಕಳಸಾಯಿ ಬಳಿ ರಸ್ತೆ ಕುಸಿತವಾಗಿದ್ದು, ಅಂಬುಳಿ ಕ್ರಾಸ್ನಿಂದ ಕುಂಬಾರವಾಡ ಕ್ರಾಸ್ವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕುಂಬಾರವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಳವಿಡಿಗಿ ಹೆದ್ದಾರಿಯ ಕಳಸಾಯಿ ಹತ್ತಿರ ಘಟನೆ ನಡೆದಿದ್ದು, ರಸ್ತೆಯ ಪಕ್ಕದಲ್ಲಿ ದೊಡ್ಡದಾಗಿ ಭೂಕುಸಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಅಂಬುಳಿ ಕ್ರಾಸ್ನಿಂದ ಕುಂಬಾರವಾಡ ಕ್ರಾಸ್ವರೆಗೆ ಸಂಚಾರ ಸಂಪೂರ್ಣ ನಿರ್ಬಂಧಿಸಲಾಗಿದೆ. ಇದರಿಂದಾಗಿ ಕುಂಬಾರವಾಡದಿಂದ ಉಳಿವಿ ಹೋಗುವ ರಸ್ತೆ ಬಂದ್ ಆಗಿದೆ. ಸ್ಥಳಕ್ಕೆ ಕಾರವಾರ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದ್ರಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಿನಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಮಧ್ಯಾಹ್ನ ನಂತರ ಮಲೆನಾಡು ಸೇರಿದಂತೆ ಕರಾವಳಿ ಭಾಗದಲ್ಲಿ ಅಬ್ಬರಿಸಿದ್ದು, ಗಾಳಿ ಸಹಿತ ಅಬ್ಬರದ ಮಳೆ ಜಿಲ್ಲೆಯಾದ್ಯಂತ ಮುಂದುವರೆದಿದೆ. Ya sé. Ya tú. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಆಂಬ್ಯುಲೆನ್ಸ್, ಹಿಂಬದಿಯ ಬಾಗಿಲು ತೆರೆದು ಒಳಗಿದ್ದವರ ರಕ್ಷಣೆ. ಕುಮಟಾ. ಆಂಬ್ಯುಲೆನ್ಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಡಿವೈಡರ್ಗೆ ಡಿಕ್ಕಿ ಹೊಡೆದು ರಸ್ತೆಯ ಮೇಲೆ ಪಲ್ಟಿಯಾಗಿರುವ ಘಟನೆ ಧಾರೇಶ್ವರ ಸಮೀಪ ನಡೆದಿದೆ. ದುರ್ಘಟನೆಯಲ್ಲಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆಂಬ್ಯುಲೆನ್ಸ್ನಲ್ಲಿದ್ದ ಸವಾರರನ್ನು ಹಿಂಬದಿಯ ಬಾಗಿಲು ತೆರೆದು ರಕ್ಷಣೆ ಮಾಡಲಾಗಿದೆ. ರೋಗಿಯೊಬ್ಬರನ್ನು ಕರೆದುಕೊಂಡು ಹೋಗಿ ಹುಬ್ಬಳ್ಳಿಗೆ ಬಿಟ್ಟು ಹುಬ್ಬಳ್ಳಿಯಿಂದ ಉಡುಪಿಗೆ ವಾಪಸ್ ಹೋಗುವ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ರಸ್ತೆಯ ಪಕ್ಕದಲ್ಲಿರುವ ರಕ್ಷಕಕ್ಕೆ ಗುದ್ದಿ ಪಲ್ಟಿ ಹೊಡೆದು ಈ ಘಟನೆ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದ್ದರಿಂದ ಕೆಲ ಕಾಲ ರಸ್ತೆ ಸಂಚಾರದಲ್ಲಿ ಅಸ್ತವ್ಯಸ್ತತೆ ಉಂಟಾಗಿತ್ತು. ಕುಮಟಾ ಪೊಲೀಸರು ಸ್ಥಳಕ್ಕೆ ಬಂದು ಸುಗಮ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.